ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಇನ್ಫೋ ಫ್ರಮ್ ಭರತ್. ನೀವೇನಾದರೂ ಗಟ್ಟಿಮೇಳ ಧಾರಾವಾಹಿಯ ಅಭಿಮಾನಿಯಾಗಿದ್ದರೆ ಅಥವಾ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಜನಪ್ರಿಯ ಧಾರಾವಾಹಿಗಳ ಪೈಕಿ ಅಗ್ರಸ್ಥಾನದಲ್ಲಿ ನಿಲ್ಲುವುದು ಗಟ್ಟಿಮೇಳ ಧಾರಾವಾಹಿ. ವೇಗವಾಗಿ ಸಾಗುತ್ತಿದ್ದ ಈ ಧಾರಾವಾಹಿ ಸದ್ಯ ಧ್ರುವನ ಆಕ್ಸಿಡೆಂಟ್ ಕೇಸ್ ಸುತ್ತ ಸುತ್ತುತ್ತಿದೆ. ಇನ್ನು ಹಿಂದಿನ ಎಪಿಸೋಡ್ಗಳಲ್ಲಿ ಧ್ರುವ ಬದುಕಿರುವ ಸತ್ಯ ಎಲ್ಲರಿಗೂ ಗೊತ್ತಾಗಿದೆ. ಧ್ರುವನ ಆಕ್ಸಿಡೆಂಟ್ ಮಾಡಿಸಿದ್ದು ಯಾರಿರಬಹುದು ಎಂದು ವೇದಾಂತ್ ಸಖತ್ ತಲೆ ಕೆಡಿಸಿಕೊಂಡಿದ್ದಾನೆ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ವೇದಾಂತ್ ಕೋರ್ಟ್ನಲ್ಲಿ ಹಾಸ್ಪಿಟಲ್ ವಾರ್ಡ್ ಬಾಯ್ನ ಕರೆಸಿ ಸುಮಾರು ಪ್ರಶ್ನೆಗಳನ್ನು ಕೇಳ್ತಾನೆ. ಹಾಸ್ಪಿಟಲಲ್ಲಿ ಏನೇನಾಯಿತು ಅನ್ನೋದನ್ನ ವಿವರವಾಗಿ ಹೇಳು ಅಂತ ಹೇಳ್ತಾನೆ. ಆಗ ವಾರ್ಡ್ ಬಾಯ್ ಹಿಂದೆ ನಡೆದಿದ್ದೆಲ್ಲವನ್ನ ಹೇಳ್ತಾನೆ. ನನಗೆ ಚಾಕು ತೋರಿಸಿ ತನ್ನ ಫ್ಯಾಮಿಲಿನ ಸಾಯಿಸ್ತೀನಿ ಅಂದರು, ಅದಕ್ಕೆ ನಾನು ಧ್ರುವನ ಜಾಗದಲ್ಲಿ ಅನಾಥ ಶವನ ಸೆಟ್ ಮಾಡಿದೆ ಅಂತ ಅಂತಾನೆ. ಆಗ ನಿಮ್ಮನ್ನು ಹೆದರಿಸಿದ್ದು ಯಾರು ಅಂತ ವೇದಾಂತ್ ಕೇಳ್ತಾನೆ. ಆಗ ಆತ ಯಾರು ಅಂತ ಗೊತ್ತಿಲ್ಲ, ಆದರೆ ಒಂದು ಲೇಡಿ ಅಂತ ಹೇಳ್ತಾನೆ. ಹೀಗೆ ಧ್ರುವನ ಆಕ್ಸಿಡೆಂಟ್ ಹಿಂದೆ ಒಂದು ಲೇಡಿಯ ಕೈವಾಡ ಇದೆ ಅನ್ನೋದು ಎಲ್ಲರ ಬೆಳಕಿಗೂ ಬಂದಿದೆ. ಒಟ್ಟಿನಲ್ಲಿ ರೋಚಕ ತಿರುವುಗಳ ಮುಖಾಂತರ ಜನರನ್ನು ರಂಜಿಸೋದ್ರಲ್ಲಿ ಸದಾ ಯಶಸ್ಸು ಕಾಣ್ತಿದೆ ಗಟ್ಟಿಮೇಳ ಧಾರಾವಾಹಿ. ಗಟ್ಟಿಮೇಳ ಧಾರಾವಾಹಿ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.